ಪುಷ್ಪರಾಜ್ ಸರ್ ಅವರು, ನಮ್ಮ ರೂಪಾ ವರ್ಕಾಡಿ ಅವರು ಇವರೆಲ್ಲ ಮಾತಾಡುವ ಅಷ್ಟು ಸುಲಲಿತವಾಗಿ ತುಳು ನನಗೆ ನಿಜವಾಗ್ಲೂ ಬರೋದಿಲ್ಲ. ಆದರೂ ಕೂಡ ಭಾಷೆಯನ್ನು ಕಲಿತು ಅದಕ್ಕೆ ಏನೆಲ್ಲ ಹಾನೆಸ್ಟಿಯನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಅದನ್ನು ಬಹಳ ಅಚ್ಚುಕಟ್ಟಾಗಿ ಸ್ವೀಕಾರ ಮಾಡಿದ್ದಾರೆ. ನನಗೆ ಸಂತೋಷ್ ಮಾಡೋರು ಇಲ್ಲಿಂದ ಮಾಡಿದಾಗ ನನಗೆ ಒಂದು ಖುಷಿ ಆಯಿತು. ಒಂದು ಕಲಾತ್ಮಕ ಚಿತ್ರ, ನನಗೂ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂಥ ಒಂದು ಜೀವಿಸುವಂಥ ಒಂದು ಪಾತ್ರ ಇನ್ನೂ ನನಗೆ ಸಿಕ್ಕಿಲ್ವೇನೋ ಅನ್ನೋ ಒಂದು ತರಿಸ್ತಿತ್ತು. ಸೊ ಹಾಗಾಗಿ ಸಂತೋಷ್ ಮಾಡೋರಿಗೆ ನೀವು ಯಾಕೆ ಬೆಂಗಳೂರಿಗೂ ಬರ್ತೀರಿ, ನಿಮ್ಮ ಪಕ್ಕದೂರಲ್ಲೇ ಇದ್ದೀನಿ ಮಂಜೇಶ್ವರದಲ್ಲಿ, ಬನ್ನಿ ಅಂತಂದೆ. ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ಅಂತ ಕಾಣುತ್ತೆ ಬಂದರು, ಭೇಟಿ ಮಾಡಿದ್ರು, ಕತೆ ಹೇಳಿದ್ರು, ಪಾತ್ರದ ಬಗ್ಗೆ ಹೇಳಿದ್ರು. ನಾನು ಅದೇನೋ ಗೊತ್ತಿಲ್ಲ, ಆ ಸಮಯ ಆ ಗಳಿಗೆ ಆಗಿತ್ತೋ ಅಥವಾ ಆ ಪಾತ್ರ ಆ ಕತೆ ಆಗಿತ್ತೋ, ನಾನು ಇಮಿಡಿಯೇಟ್ ಆಗಿ ಇನ್ಯಾವುದೇ ಯೋಚನೆ ಮಾಡಿದೆ, ನಾನು ಮಾಡ್ತಿದ್ದೀನಿ ನಿಮ್ಮ ಸಿನಿಮಾದಲ್ಲಿ ಅಂತ ಹೇಳಿದೆ. ಹಾಗಾಗಿ ಇದು ಹಿನ್ನೆಲೆ. ಇವತ್ತು ನಮ್ಮ ಚಿತ್ರ, ನಮ್ಮ ಪಿದಾಯಿ ಚಿತ್ರ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ. ಅದು ಕೋಲ್ಕತ್ತಾ ಫೆಸ್ಟಿವಲ್ ಆಗ್ಬೋದು, ಜಾರ್ಖಂಡ್ದಾಗ್ಬೋದು, ಶಿಮ್ಲಾದಾಗ್ಬೋದು, ಈಗ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಒಂದು ಫೆಸ್ಟಿವಲ್ ಆಗುತ್ತೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಅದಕ್ಕೆ ನಮ್ಮ ಚಿತ್ರ ಪಿದಾಯಿ ಆಯ್ಕೆಗೊಂಡಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಬೆಸ್ಟ್, ಈಗ ತಾನೇ ಹೇಳಿದ್ರು ಸಂತೋಷ್ ಮಾಡೋರು, 2ನೇ ಪ್ರಶಸ್ತಿಯನ್ನು ತಂದಾಗಿಸ್ಕೊಂಡಿದೆ ಈ ಚಿತ್ರ. ಬಹಳ ಒಳ್ಳೆ ಪ್ರತಿಕ್ರಿಯೆ ಆ ಫೆಸ್ಟಿವಲಲ್ಲಿ ನಮ್ಮ ಈ ತುಳು ಚಿತ್ರಕ್ಕೆ ಸಿಕ್ಕಿದೆ. ಆ್ಯಂಡ್ ಕೆಲವು ಈ ಥರದ ಭಾಳ ಚೆನ್ನಾಗಿರುವಂಥ ಚಿತ್ರಗಳು ಬರೀ ಫೆಸ್ಟಿವಲಲ್ಲೇ ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ, ಇನ್ನಷ್ಟು ಜನರ ಪ್ರೀತಿ ಗಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ನಾವು ಎಲ್ಲರೂ ಸೇರಿ ತಂಡ, ನಮ್ಮ ನಿರ್ದೇಶಕರ ಇದರಲ್ಲಿ, ನಿರ್ಮಾಪಕರ ಏನಂತರ ಉಸ್ತುವಾರಿಯಲ್ಲಿ ಅಥವಾ ಅವರ ಗೈಡೆನ್ಸಲ್ಲಿ ಈಗ ಮಂಗಳೂರಿನಲ್ಲಿ ಮೇ 9ನೇ ತಾರೀಕು ಅದನ್ನು ರಿಲೀಸ್ ಮಾಡಬೇಕು ಅಂತ ನಾವೆಲ್ಲ ಉತ್ಸುಕರಾಗಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಜನಗಳಿಗೆ ಹೆಚ್ಚೆಚ್ಚು ತಲುಪಿಸೋ ರೀತಿಲೇ ಆಗಲಿ ಅಂತ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ನಾವು ಕೇಳಪಟ್ಟೆ, ಎಲ್ಲೋ ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ಇಲ್ಲಿ ತುಳು ಚಿತ್ರಗಳನ್ನ ತುಳು ಜನತೆ ಬಹಳ ಬಂದು ಚಿತ್ರಮಂದಿರಗಳಲ್ಲಿ ಕೂತು ನೋಡ್ತಾರೆ ಅನ್ನೋ ಒಂದು ವಿಚಾರ ತಿಳಿತು. ಬಹಳ ಖುಷಿ ಆಯಿತು. ಇಲ್ಲಿ ಮಾತ್ರ ಅಲ್ಲ, ದೂರದ ದುಬೈನಲ್ಲೂ ಕೂಡ ಅಲ್ಲಿ ನಮ್ಮ ಕೆಲವಾರು ಗೆಳೆಯರು ಹೇಳ್ತಾ ಇರ್ತಾರೆ, ಬಹಳ ಒಂದು ಉತ್ಸುಕತೆ, ಆಸಕ್ತಿ, ಪ್ರೀತಿ ತೋರಿಸ್ತಾರೆ, ಬರ್ತಾರೆ, ನೋಡ್ತಾರೆ, ಒಳ್ಳೆ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ, ಎಸ್ಪೆಷಲಿ ತುಳು ಜನ ಅಂತ. ನನಗೂ ಅದರ ಪರಿಚಯ ಆಗಿದೆ. ನಾನು ಇಲ್ಲಿ ಬಂದಾಗೆಲ್ಲ ಸಾಕಷ್ಟು ಇಲ್ಲಿನ ಜನ, ಇಲ್ಲಿನ ಆತಿಥ್ಯ, ಇಲ್ಲಿನ ಊಟ ಎಲ್ಲವೂ ಒಟ್ಟಾರೆಯಾಗಿ ಕೊನೆಯಲ್ಲಿ ನಮಗೆ ಆ ಒಂದು ಸಮಾಧಾನ, ಚಿತ್ರದ ಪಾತ್ರವೇ ಆಗಲಿ ಅಥವಾ ಚಿತ್ರವಾಗಿ ಇಡೀ ತಂಡವೇ ಆಗಲಿ ಒಂದು ಒಟ್ಟು ಕುಟುಂಬದ ವಿಚಾರವಾಗಿ ಮಾತಾಡಿದ್ರು. ಚಿತ್ರದಲ್ಲಿ ಮಾತ್ರ ಅಲ್ಲ, ಚಿತ್ರೀಕರಣದ ಸಮಯದಲ್ಲಿ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡ್ರು ಎಲ್ಲರೂ ಕೂಡ ಒಂದು ಒಟ್ಟು ಕುಟುಂಬದ ಒಂದು ವಾತಾವರಣ ಇರ್ತದೆ. ಆದ್ದರಿಂದ ನನಗೆ ಹೆಚ್ಚು ಒಂದು ಪ್ರೀತಿ ಇಲ್ಲಿಗೆ ಬಂದು ಕೆಲಸ ಮಾಡಲಿಕ್ಕೆ. ಸೊ ಇಷ್ಟು ಈ ಚಿತ್ರದ ಬಗ್ಗೆ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಈ ಚಿತ್ರ ಹೆಚ್ಚು ಜನಕ್ಕೆ ತಲುಪಿ ನಮ್ಮ ಚಿತ್ರಕ್ಕೆ ಮೇ 9 ಏನು ರಿಲೀಸ್ ಆಗ್ತಾ ಇದೆ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವರ ಆಶೀರ್ವಾದ ಸಿಗೋ ಹಾಗೆ ನೀವೆಲ್ಲರೂ ಅವರ ಈ ವಿಚಾರವನ್ನು ತಲುಪಿಸ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ದಯಮಾಡಿ ಆ ಕೆಲಸವನ್ನು ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನಾದರೂ ಕೇಳಲಿಕ್ಕಿದ್ರೆ? ಕಲಾತ್ಮಕ ಚಿತ್ರ ಅಂದ್ರೆ ಥಿಯೇಟರ್ಗೆ ಬರಲ್ಲ, ಮುಂಚೆಯಿಂದ ಬಂದ್ಬಿಟ್ಟಿದ್ದಾರೆ. ಈಗ ನೀವು ಥಿಯೇಟರ್ಗೆ ಬರ್ತಾ ಇಲ್ಲ, ಯಾವ ಬೇಸ್ ಮೇಲೆ ಬರ್ತಾ ಇದೆ ಸರ್? ಹೌದು, ಅಲ್ಲ, ಈ ಕಲಾತ್ಮಕ ಚಿತ್ರ ಅಂದರೆ ನೀವು ಅವಾರ್ಡ್ ಸಿಕ್ಕಿದ ಸಿನಿಮಾಗಳಿಗೆ ಬೇಕಾಗಿ ಹೇಳ್ತಾ ಇದ್ದೀರಲ್ಲ. ಹೌದು, ಈಗ ಮುಂಚೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನ್ಯಾಷನಲ್ ಅವಾರ್ಡ್ ಬಂತು, ಅದು ಒಂದು ಕಲಾತ್ಮಕ ಚಿತ್ರ, ಥಿಯೇಟ್ರಲ್ಲಿ ಯಶಸ್ಸು ಗಳಿಸಿದೆ. ಈಗ ಕಾಂತಾರ ಆಗಲಿ, ಅದು ಕಲಾತ್ಮಕ ಚಿತ್ರ, ನ್ಯಾಷನಲ್ ಅವಾರ್ಡ್ ಬಂತು, ಅದು ಥಿಯೇಟ್ರಲ್ಲಿ ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ. ಹಾಗೆ ನಾವು ಉದಾಹರಣೆ ಕೊಡ್ತಾ ಇರ್ಬೋದು. ನಮ್ಮ ಜೊತೆ ಬಂದಂಥ ಈಗ ಅವಾರ್ಡ್ ತೆಗೆದಂಥ ದಸ್ಕತ್ ಆಗಲಿ, ಅದೊಂದು ಕಲಾತ್ಮಕ ಚಿತ್ರ ಅಂತ ಗುರುತಿಸ್ಕೊಂಡಿದ್ದಾರೆ.
ಅದು ಥಿಯೇಟ್ರಲ್ಲಿ ಮಂಗಳೂರಿನಲ್ಲಿ ತುಂಬ ಸಕ್ಸಸ್ ಆಗಿತ್ತು. ಹಾಗೆ ಒಳ್ಳೆ ಸಿನಿಮಾಕ್ಕೆ ಖಂಡಿತವಾಗಿ ತುಳು ಜನರು ಸಪೋರ್ಟ್ ಮಾಡ್ತಾರೆ ಅಂತಿರುವ ತುಂಬ ಏನು ಆತ್ಮವಿಶ್ವಾಸ ನಮಗೆ ನಮ್ಮ ತಂಡಕ್ಕಿದೆ. ಹಾಗೆ ನಾವು ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ನಾವು ಇದನ್ನು ಪ್ರದರ್ಶನ ಮಾಡಿದಾಗ ಅಲ್ಲಿಗೆ ಬಂದಂತಹ ಆಡಿಯನ್ಸ್ ನಮ್ಮ ಯಾರೂ ಪರಿಚಿತ ಆಗಿರಲಿಲ್ಲ. ಅವರೆಲ್ಲ ನಮಗೆ ಬಂದಂತಹ ಒಂದು ಸಪೋರ್ಟ್ ಅಂತ ಇರೋದು ನಿಜವಾಗಿಯೂ ಆವಾಗಲೇ ಆ ಸಪೋರ್ಟ್ ಅದು ನೋಡುವಾಗಲೇ ಇದು ಆದಷ್ಟು ಬೇಗ ಥಿಯೇಟ್ರಿಗೆ ತಲುಪಿಸಬೇಕು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಕಾರಣನೇ ಅದು. ಖಂಡಿತವಾಗಿ ಒಳ್ಳೆ ಸಿನಿಮಾಗಳನ್ನು ತುಳು ಮಂಗಳೂರಿನ ಜನತೆ ತೆಗಿತಾರೆ ಅಂತ ನಾವು ಮುಂಚೆ ಪ್ರೂವ್ ಮಾಡಿದ್ದೇವೆ. ಕೆಟ್ಟ ಸಿನಿಮಾಗಳನ್ನು ಯಾರೂ ಇಲ್ಲಿ ಸಕ್ಸಸ್ ಮಾಡಿಸಲಿಲ್ಲ. ಯಾಕಂದರೆ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡಿದ ಸಿನಿಮಾಗಳು ಇಲ್ಲಿ ಸಕ್ಸಸ್ ಆಗಲಿಲ್ಲ. ಮಂಗಳೂರಿನಲ್ಲಿ ಸ್ಪೆಷಲಿ ಸರ್ ಹೇಳ್ತಾ ಇದ್ರು ಮುಂಚೆ, ಮಂಗಳೂರು ಡಿಫರೆಂಟ್ ಮಾರ್ಕೆಟ್, ನೀವು ಬ್ಯಾಂಗ್ಳೂರಿನಲ್ಲಿ ಒಂದು ಸಿನಿಮಾ ಹೇಗಾದರೂ ಸಕ್ಸಸ್ ಮಾಡ್ಬೋದು, ಮಂಗಳೂರಿನಲ್ಲಿ ಕಷ್ಟ. ಯಾಕಂದರೆ ಒಳ್ಳೆ ಸಿನಿಮಾ ಮಾತ್ರ ಆಗಿರೋದು. ಇಲ್ಲಿ ನಾವು ಒಳ್ಳೆ ಸಿನಿಮಾಕ್ಕೆ ಬೇಕಾಗಿ ನಾವು ಭಾಷೆಯನ್ನು ನೋಡದೆ ಮಲಯಾಳಂ ಸಿನಿಮಾವನ್ನು ಸಹ ಇಲ್ಲಿ ಸಕ್ಸಸ್ ಮಾಡಿದ ಹಿಸ್ಟ್ರಿ ಇದೆ. ಆದ ಕಾರಣ ಈ ನಮ್ಮ ಸಿನಿಮಾದ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ. ಅದ ಕಾರಣ ಖಂಡಿತವಾಗಿಯೂ ಇದು ಪ್ರೇಕ್ಷಕರು ಮೌತ್ ಪಬ್ಲಿಸಿಟಿ ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ನಾವು 15 ಸೆಂಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಅಲ್ಲ, ಸಿಂಗಲ್ಸ್ ಥಿಯೇಟ್ರು ಇನ್ನೂ ತೀರ್ಮಾನ ಮಾಡಲಿಲ್ಲ. ಯಾಕಂದರೆ ಥಿಯೇಟ್ರ್ ಅವೈಲಬಿಲಿಟಿ ಒಂದು ವಿಷಯ ಇದೆ. ಯಾಕಂದರೆ ನೋಡೋಣ, ನಮ್ಮ ಇದು ಫಸ್ಟ್ ಡೇ ನಾವು ರೆಸ್ಪಾನ್ಸ್ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಹೌದು ಥ್ರೂ ಔಟ್ ಕರಾವಳಿ ಮಾಡ್ತಾ ಇದ್ದೀವಿ, ಕಾಸರಗೋಡುವರೆಗೂ. ಹೌದು. ರೂಪಾ ವರ್ಕಾಡಿ ನಮ್ಮ ಪ್ರಮುಖ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನನ್ನ ಎಲ್ಲ ಸಿನಿಮಾದಲ್ಲೂ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರೇ ಅಯ್ಯೋ ಸರ್, ನಾವು ಶರತ್ ಸರನ್ನು ಸೆಲೆಕ್ಟ್ ಮಾಡಿದ್ದೆ ಅವರ ಆಕಾರ ಶಬ್ದಕ್ಕೆ ಬೇಕಾಗಿ ಅವರೇ ಡಬ್ ಮಾಡಿದ್ದಾರೆ. ಪಾಪ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಸಿನಿಮಾ ನೋಡಿದರೆ ಗೊತ್ತು, ಅವರು 100% ಅದನ್ನು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನನಗೆ ತುಳು ಅಷ್ಟು ಬರೋಲ್ಲ, ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇಲ್ಲ, ನನ್ನದೇ ಧ್ವನಿ ಅದಕ್ಕೆ. ಒಂದು ನನ್ನ ಪಾತ್ರಗಳಿಗೆ ಅದು ಯಾವುದೇ ಭಾಷೆ ಆಗಲಿ, ನಾನು ಕೆಲವಾರು ತಮಿಳು ಚಿತ್ರಗಳು, ಕೆಲವಾರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ, ತುಳು ಕೂಡ ಮಾಡಿದ್ದೀನಿ. ಸಂಸ್ಕೃತದ ಒಂದು ಚಿತ್ರ ಕೂಡ ನನಗೆ ಈ ದಿನಮಾನಗಳಲ್ಲಿ ಸಿಕ್ತು. ಅದು ಕೂಡ ಬಹಳಷ್ಟು ಫೆಸ್ಟಿವಲ್ಸ್ಗಳಿಗೆ ಹೋಗಿ ಬಂದಿದೆ. ನನಗೆ ನನ್ನ ದನಿಯ ಬಗ್ಗೆ ನನಗೊಂದು ಸ್ವಾರ್ಥ ಇರೋದು ಅಲ್ಲದೆ, ನನ್ನ ದನಿಯ ಬಗ್ಗೆ ನಾನು ಕೆಲಸ ಮಾಡೋ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಅವ್ರಿಗೂ ಕೂಡ ಅವ್ರಿಗೆ ಒಂದು ಪ್ರೀತಿ ಇದೆ. ನೀವೇ ಮಾಡಿದ್ರೆ ಚಂದ ಅಂತ ಅವರು ಆಸೆ ಪಡ್ತಾರೆ. ನನ್ನ ಪಾತ್ರಕ್ಕೆ ನಾನೇ ದನಿ ಆದರೆ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಜೀವ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದು ಕೂಡಿಸ್ಕೊಂಡು ಒಂದು ಸ್ವಲ್ಪ ನಾನೇ ಕೆಲಸ ಕೊಡೋದು ಜಾಸ್ತಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ, ಬರಹಗಾರರಿಗೆ, ಯಾರು ಸಂಭಾಷಣೆ ಬರೆದಿರ್ತಾರೋ ಅವ್ರ ಹತ್ರ ನಾನು ಪ್ರತಿ ಪದದ ಅರ್ಥ, ಅದರ ನಮ್ಮ ರಮೇಶ್ ಶೆಟ್ಟಿಗಾರ್ ಸರ್ ಅವರು ಈ ಚಿತ್ರದ ಚಿತ್ರಕಥೆಯನ್ನು ಸಂಭಾಷಣೆಯನ್ನು ಅವರೇ ಬರೆದಿರೋದು. ಸೊ ಅವರಿಗೆ ಅವ್ರಿಗೂ ಉತ್ಸಾಹ ಇದೆ. ಅವರು ನಾನು ಕೊಡೋ ಕಾಟನ ಬಹಳ ತಾಳ್ಮೆಯಿಂದ ಸಹಿಸಿಕೊಂಡು ನನ್ನೆಲ್ಲ ಕೋರಿಕೆಗಳನ್ನು ಈಡೇರಿಸಿ ಮತ್ತೆ ಮಾಡಿಸಿ ಕೊನೆಗೆ ಅದು ಸರಿಯಾಗಿ ತಲುಪೋವರೆಗೆ ನಾವು ಬಿಡಲಿಲ್ಲ. ಅದು ಕೊನೆಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಕ್ಕೆ ಅದನ್ನು ಜಸ್ಟಿಫೈ ಮಾಡಿದ್ದೀನಿ ಅಂತ. ಭಾಳ ಖುಷಿ ಪಟ್ಟಿದೆ. ಯಾರು ಇಲ್ಲಿವರೆಗೆ ಕೂಡ ನಿಮ್ಮಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾನು ತೋಡ್ಕೋಬೇಕು ಅಂತಂದರೆ ಯಾರು ಪೆಟ್ಟು ಮಾಡಿಲ್ಲ. ಸೊ ಬಟ್ ನಮ್ಮ ಪುಷ್ಪರಾಜ್ ಸರ್ ಅವರು, ನಮ್ಮ ರೂಪಾ ವರ್ಕಾಡಿ ಅವರು, ಇವರೆಲ್ಲ ಮಾತಾಡುವ ಅಷ್ಟು ಸುಲಲಿತವಾಗಿ ತುಳು ನನಗೆ ನಿಜವಾಗ್ಲೂ ಬರೋದಿಲ್ಲ. ಆದರೂ ಕೂಡ ಭಾಷೆಯನ್ನು ಕಲಿತು ಅದಕ್ಕೆ ಏನೆಲ್ಲ ಹಾನೆಸ್ಟಿಯನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಅದನ್ನು ಭಾಳ ಅಚ್ಚುಕಟ್ಟಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬ ನಟ ಪ್ರೀತೇಶ್ ಅಂತ, ನಮ್ಮ ಇವಾಗ ಶಿವಾಜಿ ಇದು ನಾಟಕದಲ್ಲಿ ಪ್ರಮುಖ ಪಾತ್ರಗಳು, ಅವರು ನಮ್ಮ ಸಿನಿಮಾದಲ್ಲಿ ನಾಯಕನ ಇದು ವೇಷವನ್ನು ಪಾತ್ರವನ್ನು ಮಾಡಿದ್ದಾರೆ. ಇನ್ನು ರೂಪ ಅವರು, ಪುಷ್ಪರಾಜ್ ಅವರು ಏನಾದರೂ ಚಿಕ್ಕ ಮಾತುಗಳು, ನೀವು ಬೇರೆ ಏನಾದ್ರು ಕೇಳಲಿಕ್ಕಿದ್ರೆ? ಹಾಂ, ಆಲ್ರೆಡಿ ಈಗ ಕಂಗ್ರಾಚುಲೇಷನ್ ಸರ್, ಅವಾರ್ಡ್ ತಗೊಂಡದಕ್ಕೆ. ಫಸ್ಟ್ ಟೈಮ್ ತುಳು ಹಿಸ್ಟರಿಯಲ್ಲಿ ಇಂಥ ಅವಾರ್ಡ್ ಬಂದಿರೋದು 2 ಸಿನಿಮಾಗಳಿಗೆ ಒಂದು ಫೆಸ್ಟಿವಲ್. ಸೊ ನನ್ನ ಪ್ರಶ್ನೆ ಇರೋದು, ಈ ಸಿನಿಮಾ ಈಗ ಮಾಡಿದ್ದೀರಾ,
ಆ ಸಿನಿಮಾನ ಜನಗಳಿಗೆ ಇದಕ್ಕೆ ಮುಂಚೆ ತಲುಪಿಲ್ಲ. ಹ್ಮ್. ಅದು ಯಾಕೆ ಲ್ಯಾಕ್ ಬರ್ತದೆ? ಅಲ್ಲ, ಏನಂದ್ರೆ ಈ ತರದ ಚಿತ್ರಗಳಿಗೆ ಈಗ ಏನಾಗಿದೆ, ಚಿತ್ರಮಂದಿರಗಳಿಗೆ ಜನ ಕನ್ನಡ ಚಿತ್ರಗಳಿಗೆ ಬರ್ತಾ ಇರೋದು ಕಡಿಮೆ ಅಥವಾ ಬರ್ತಾನೆ ಇಲ್ಲ ಅನ್ನೋ ಒಂದು ವಿಚಾರ ಇದೆ. ಆಮೇಲೆ ಈ ಚಿತ್ರ ಎಸ್ಪೆಷಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡೋಕೆ ಮುಂಚೆ ಒಂದಷ್ಟು ಫೆಸ್ಟಿವಲ್ಸ್ಗಳಿಗೆ ಕಳಿಸ್ಬೇಕು ಅನ್ನೋದು ಉದ್ದೇಶ ಇತ್ತು. ಸೊ ಅದೆಲ್ಲ ಒಂದು ಸುತ್ತಕೊಂಡು ಬಂದಾದ ಮೇಲೆ ಪ್ರತಿಕ್ರಿಯೆಗಳನ್ನ ನೋಡಿಕೊಂಡು, ಯಾಕಂತಂದ್ರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಚಿತ್ರ ಅಲ್ಲ ಇದು. ಆದರೆ ಇದರ ವಸ್ತು ಯಾವ ಥರ ಇದೆ ಅಂತಂದ್ರೆ, ನಮಗೆ ಇದು ಚಿತ್ರೋತ್ಸವದಲ್ಲಿ ನಮ್ಮ ಗಮನಕ್ಕೂ ಬಂದಿದ್ದು ಆಗ್ಲೇನೆ. ಇದೊಂದು ಕಲಾತ್ಮಕ ಅಥವಾ ಆಫ್ ಬೀಟ್ ಅಂತ ಕ್ಯಾಟಗರಿಗೆ ನಾವು ಅನ್ಬೇಕು. ಒಂದು ಚಿತ್ರ, ಈ ಚಿತ್ರವನ್ನ ಬಹಳ ಎಂಜಾಯ್ ಕೂಡ ಮಾಡ್ತಾರೆ. ಬಹಳ ಈ ಒಟ್ಟು ಕುಟುಂಬದ ಕೆಲವು ಸನ್ನಿವೇಶಗಳು ಬರ್ತದೆ. ಭೋಜಣ್ಣ, ಹಿರಿಯ ಪಾತ್ರಿ, ಮತ್ತೆ ಅವರ ಕುಟುಂಬ, ಹೆಣ್ಮಕ್ಳಿದ್ದಾರೆ, ಚಿಕ್ಕ ಪುಟಾಣಿ ಮಕ್ಳಿದ್ದಾರೆ. ಅಲ್ಲಿ ಹ್ಯೂಮರ್ ಕೂಡ ಬಹಳ ಇಂಟ್ರಿಕೇಟ್ ಆಗಿ ಚೆನ್ನಾಗಿ ನಮ್ಮ ರಮೇಶ್ ಶೆಟ್ಟಿಗಾರ್ ಅವರು ಬರೆದಿದ್ದಾರೆ. ಅದು ನಿಮಗೆ ಎಷ್ಟರ ಮಟ್ಟಿಗೆ ಅದು ತೊಡಗಿಸ್ಕೊಳ್ಳುತ್ತೆ ಚಿತ್ರ ಅಂತಂದ್ರೆ, ನಿಮ್ಗೆಲ್ಲೂ ಅದು ಅವರು ಬಹಳ ಆಫ್ ಬೀಟ್ ಸಿನಿಮಾ ಬರೀ ಚಿತ್ರೋತ್ಸವಗಳಿಗೆ ಸೀಮಿತ ಅಂತ ಅನ್ನಿಸ್ಲಿಲ್ಲ. ಮೌಢ್ಯ ಅಂತಲ್ಲ, ಕೆಲವಾರು ಬದಲಾವಣೆ, ಕೆಲವಾರು ಒಂದು ಕಾಲದ ಏನು ಪದ್ಧತಿ ಇತ್ತು, ಏನು ರಿಚುವಲ್ಸ್ ಅಂತ ಇತ್ತು, ಅದು ಹೋಗ್ತಾ ಹೇಗೆ ಕಾಲಕ್ರಮೇಣ ಅದು ನಾನಾ ಕಾರಣಗಳಿಗೆ ಹೇಗೆ ಅದು ಬದಲಾವಣೆ ಆಗ್ತಾ ಬಂತು, ಹೇಗೆ ಹಿರಿಯರು ಆರ್ಥೋಡಾಕ್ಸ್ ಇದರಲ್ಲೇ ಇದ್ದವರು ಅವರು ಕೂಡ ಜನಗಳನ್ನ ಯಂಗರ್ ಜನರೇಷನ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾಗಲಿ, ಒಂದಷ್ಟು ಬದಲಾವಣೆಗಳು ಅವು. ಯಾಕಂತಂದ್ರೆ ಕಾಲಕ್ರಮೇಣ ಆ ಹಿರಿತನಕ್ಕೆ ಈ ಕಿರಿಯರು ಒಂದು ಪಾಠವನ್ನ ಕಲಿಸ್ತಾರೆ, ಅಥವಾ ಆ ಕಾಲವೇ ಅವ್ರಿಗೆ ಒಂದು ಪಾಠವನ್ನ ಕಲಿಸಿ ಇನ್ನೊಂದು ಹಂತಕ್ಕೆ ಬದಲಾವಣೆಗಳು ಇದಾಗ್ತಾ ಬಂದಿದೆ. ಒಂದಷ್ಟು ಹಿಂದಿನ ಕಾಲದಲ್ಲಿ ಇದ್ದಂಥ ರೂಢಿಗತವಾಗಿ ಇದ್ದಂಥ ಪದ್ಧತಿಗಳು ಅಥವಾ ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಕಾಲಕ್ರಮೇಣ ವಿಜ್ಞಾನ ಬೆಳೆದ ಹಾಗೆ ಬದಲಾವಣೆ, ಕಾಲದಲ್ಲೂ ಬದಲಾವಣೆ ಆಗಿದೆ. ವ್ಯಕ್ತಿಗಳಲ್ಲೂ ಬದಲಾವಣೆಗೆ ತಮ್ಮನ್ನ ತಾವು ಬಿಟ್ಕೊಂಡ ವ್ಯಕ್ತಿಗಳು ಕೂಡ ಬದಲಾವಣೆ ಆಗಿದ್ದಾರೆ. ಒಂದಷ್ಟು ಒಳ್ಳೇದಕ್ಕೆ, ಮುಂದಿನ ಜನರೇಷನ್ಗೆ ಒಳ್ಳೇದಾಗೋ ರೀತಿಯಲ್ಲಿ ಪ್ರೋಗ್ರೆಸಿವ್ ಆಗಿದ್ದಾರೆ ಅನ್ನೋ ಒಂದು ಥರದ ವಿಚಾರವನ್ನು ನಮ್ಮ ಸಂತೋಷ್ ಮಾಡೋರು, ಕಥೆಗಾರರು ಇದರಲ್ಲಿ ತಂದಿದ್ದಾರೆ. ಫಸ್ಟ್ ಆಫ್ ಆಲ್ ಇನ್ನೊಮ್ಮೆ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಿನಿಮಾಗಳು ಅವಾರ್ಡ್ಸ್ ತಗೊಳ್ತಾ ಇದೆ. ಇದಕ್ಕೆ ಮುಂಚೆ ಜಿಟಿಕೆ ಅನ್ನೋ ಸಿನಿಮಾ ಅವಾರ್ಡ್ ತಗೊಂಡಿತ್ತು. ಜಿಟಿಕೆಯಲ್ಲಿ ನವೀನ್ ಡಿಪಾಡಿದ್ ಸರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ನಾನು ಪರ್ಸನಲ್ ಆಗಿ ಅವ್ರ ಮಾತಾಡುವಾಗ ಅವರಲ್ಲಿ ಹೇಳಿದ ಮಾತಂದ್ರೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಮೈ ಲೈಫ್ ಅಂತ ಹೇಳಿ. ಸೊ ಈಸ್ ವೆರಿ ಹ್ಯಾಪಿ ಅಬೌಟ್ ದಟ್. ಆ ಸಿನಿಮಾ ನಮ್ಗೆ ಯಾವ ನೋಡ್ಲಿಕ್ಕೆ ಸಿಗುತ್ತೆ? ನಾನು ಆ್ಯಕ್ಚುಲಿ ಅದು ಮೊದಲು ರಿಲೀಸ್ ಆಗ್ಬೋದು ಅಂತಲೇ ಆಲೋಚನೆ ಮಾಡ್ತಾ ಇದ್ದೆ. ನಮ್ಮ ಜಿಟಿಕೆ ಪ್ರೊಡ್ಯೂಸರ್ ಅರುಣ್ ರೈ ತೊಡಾರ್ ಅವರು ಅದನ್ನು ರಿಲೀಸ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ನಾವು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ನಂತರ ಅದರ ರೆಸ್ಪಾನ್ಸ್ ನೋಡಿ ನಮ್ಮ ಪ್ರೊಡ್ಯೂಸರು ಇದನ್ನು ಮೊದಲು ರಿಲೀಸ್ ಮಾಡಲಿಕ್ಕೆ ಹೊರಟರು. ಅದು ಬರಬೇಕಿತ್ತು, ಇದು ಮೊದಲು ಬಂತು ಅಷ್ಟೇ. ಇನ್ನೂ ಅದು ಬರುತ್ತೆ ಗ್ಯಾರಂಟಿ. ಈ ವರ್ಷ ನನ್ನ ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ಶುಭಾಪ್ತಿ ವಿಶ್ವಾಸದಲ್ಲಿದ್ದೇನೆ. ನಮಗೆ ಬೆಂಗಳೂರು ಚಿತ್ರೋತ್ಸವದಲ್ಲಿ ಸಿಕ್ಕಂಥ ಪ್ರತಿಕ್ರಿಯೆ, ಇದನ್ನ ನಾವು ಜನಗಳ ಮುಂದೆ ಹೆಚ್ಚೆಚ್ಚಾಗಿ ತಲುಪಿಸ್ಬೇಕು ಅಂತ ಅನ್ನಿಸ್ತು. ಇಲ್ಲ ಅಂತಂದ್ರೆ ಬರೀ ಫೆಸ್ಟಿವಲ್ಗೆ ಸೀಮಿತ ಆಗಿದ್ರೆ ಅದು ಕಮರ್ಷಿಯಲಿ ಹಣ ಖರ್ಚಾಗುತ್ತೆ ಬಿಟ್ರೆ ಅದರಿಂದ ಏನು ಪ್ರತಿಫಲ ಸಿಗೋದಿಲ್ಲ. ಸೊ ಇದನ್ನ ಎಂಟರ್ಟೈನರ್ ಆಗೂ ಕೂಡ ತಗೊಳ್ತಾ ಇದ್ದಾರೆ ಜನ. ಹಾಗಾಗಿ ಅದನ್ನ ರಿಲೀಸ್ ಮಾಡೋದು ಅಂತ ಬಂದಿದೆ. ಓಕೆ ಅಲ್ಲ, ನಮ್ಮ ರಿಲೀಸ್ ಡೇಟು ಮೇ 9ನೇ ತಾರೀಕಿಗೆ ನಾವು ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ತರ್ತಾ ಇದ್ದೇವೆ. ನಿಮಗೆ ಅದರ ಮಾಹಿತಿ ಆಲ್ರೆಡಿ ಕೊಟ್ಟಿರ್ಬೋದು. ನೀವು ಮ್ಯಾಕ್ಸಿಮಮ್ ನಿಮ್ಮ ಒಂದು ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ ಬೇಕಾಗಿ. ತುಂಬ ಧನ್ಯವಾದಗಳು. ನಿಮ್ಮ ಈ ಥರದ ಚಿತ್ರಗಳಿಗೆ ನಿಮ್ಮ ಬೆಂಬಲ ತುಂಬ ಬೇಕು. ಆಮೇಲೆ ಭಾಳ ಒಳ್ಳೆ ಕಂಟೆಂಟ್ ಇರೋ ಚಿತ್ರ ನೀವು ಹೆಚ್ಚು ತಲುಪಿಸಿದಷ್ಟು ಚಿತ್ರಕ್ಕೆ, ಚಿತ್ರತಂಡಕ್ಕೆ, ಇದಕ್ಕೆ ಹಣವನ್ನು ಹಾಕದಂಥ ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ. ಒಂದು ಒಳ್ಳೆ ಸಬ್ಜೆಕ್ಟ್ ಜನಗಳಿಗೆ ತಲುಪುತ್ತೆ ಅಂತ ನಾನು ಕೇಳ್ಕೊತೀನಿ. ದಯಮಾಡಿ ನಿಮ್ಮ ಪ್ರೀತಿ ಈ ಚಿತ್ರದ ಮೇಲೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಇಂತಹ ಸಿನಿಮಾಗಳು ಇನ್ನೂ ಬರಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟು ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.